ಅತ್ತೆ ಮಾವ ಮನೆಯಲ್ಲಿ ಇರ್ತಾರೆ, ನಾನು ಹೊರಗೆ ಹೋಗುವುದು, ನಾನು ಹೇಗೆ ಹೋಗುದು? ನಾಳೆ ನಿನ್ನವರು ಅಂತ ಇದ್ರು, ನಾಳೆ ಬಂದು ನನ್ನ ತೆಗ್ದ್ರೆ ಮತ್ತೆ ಇವರಿಗೆ ಯಾರು ಬೇಕು? ಹಾಸ್ಪಿಟಲ್ ಅಲ್ಲಿ ವ್ಯವಸ್ಥೆ ಮಾಡಿಸ್ಬೋದಲ್ಲ? ಇಲ್ಲಿಂದ ಪುತ್ತೂರಿಗೆ ಹೋಗ್ಬೇಕಿದ್ರೆ ಅರ್ಧದಲ್ಲಿ ಜೀವ ಹೋಗುವಾಗ ಹೇಗೆ ಆಗ್ಬೋದು ಸರ್? ಇಲ್ಲಿ ಅದಕ್ಕೆ ಬೇಕಿರುವ ವ್ಯವಸ್ಥೆ ಮಾಡ್ಲಿಕ್ಕೆ ಆಗುದಿಲ್ಲ. ನಿಮ್ಮದೇ ಕ್ಷೇತ್ರ ಅಲ್ಲ, ಈಗಾಗಿದೆ, ದುಡ್ಡು ಇದೆ, ಆ ದುಡ್ಡು ಇದೆ ಆಗುವ ಒಂದು ದಿನ ಆಯ್ತು. ಆದ್ರೆ ಇನ್ನು 24 ಗಂಟೆಗೆ ನನಗೆ ಯಾರು ಅಂತ ಬೇಕು. ಯಾಕೆಂದ್ರೆ ನೀವು ಎಲೆಕ್ಷನ್ಗೆ ನಿಂತಾಗ ಎಷ್ಟು ಹಿಂದೆ ಓಡಿದ್ದಾರೆ ಅಂತ ನನಗೆ ಗೊತ್ತುಂಟು, ನಿಮಗೆ ಗೊತ್ತುಂಟು. ಪಕ್ಷಕ್ಕೆ ಎಷ್ಟು ದುಡ್ಡಿದ್ದಾರೆ ಅಂತ ನಿಮಗೆ ಗೊತ್ತುಂಟು. ಹರಿಚಂದ್ರನ ಹಿಂದೆ ಎಷ್ಟು ಓಡಿದ್ದಾರೆ ಅಂತ ಹರಿಚಂದ್ರನಿಗೆ ಗೊತ್ತುಂಟು. ಶ್ರೀನಾಥನ ಹಿಂದೆ ಎಷ್ಟು ಓಡಿದ್ದಾರೆ ಅಂತ ಶ್ರೀನಾಥನಿಗೆ ಗೊತ್ತು. ರಾಕೇಶ್ ಅಣ್ಣನಿಗೂ ಗೊತ್ತು ಎಷ್ಟು ಓಡಿದ್ದಾರೆ ಅಂತ. ಹೀಗಿರುವಾಗ ಅವರ ಸಾವಿಗೆ ನೀವು ನ್ಯಾಯ ಕೊಡಿಸದಿದ್ರೆ ಇನ್ನು ಯಾರಿಗೆ ಸರ್ ನೀವು ನ್ಯಾಯ ಕೊಡಿಸು? ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.